ಇಬ್ಬರು ದೇಹದಾಳಿಯ ಸ್ಪರ್ಧೆಗಳಿಗೆ ಸನ್ಮಾನ ಕಾರ್ಯಕ್ರಮ. SSLCಯಲ್ಲಿ ಅತ್ಯಂತ ಅಂಕಗಳನ್ನು ಪಡೆದ ಇಬ್ಬರು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯ ಅತಿಥಿಗಳು ಮೊಹಮ್ಮದ್ ಬೋಣು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮಂಗಳೂರು, ಕೃಷ್ಣಪ್ಪ ಸಾಲಿಯಾನ್, ಸಿದ್ದಿಕ್ ತಲಪಾಡಿ, ಸುರೇಖಾ, ಅಬ್ದುಲ್ ಸತ್ತಾರ್, ಮೊಯ್ದೀನ್ ಬಾವಾ, ಗಣೇಶ್ ಶೆಟ್ಟಿ, ಅರುಣ್ ಶೆಟ್ಟಿ, ಖಾದರ್ ತಲಪಾಡಿ ಇವರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನನಗೆ ತುಂಬ ಸಂತೋಷ ಆಗ್ತಾ ಉಂಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಹಾಗೆ ನಾನು ಈ ಶಾಲೆಗೆ ಬಂದು 3.5 ವರ್ಷ ಆಯಿತು. ನಾವು ಇಷ್ಟುವರೆಗೆ SSLCಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಂದ ಮಕ್ಕಳಿಗೆ ಎಲ್ಲಿ ಕೂಡ ಈ ತಲಪಾಡಿ ಏರಿಯಾದಲ್ಲಿ ಪ್ರಶಸ್ತಿ ಪುರಸ್ಕಾರವನ್ನು ಕೊಟ್ಟಿರಲಿಲ್ಲ. ಆದರೆ ಈ ವರ್ಷ ಕೊಡ್ತಾ ಇದ್ದೀರಿ, ತುಂಬ ಸಂತೋಷ ಆಗ್ತಾ ಉಂಟು. ಆದರೆ ನನ್ನ ಕಳಕಳಿಯ ವಿನಂತಿ, ಇಂತಹ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯಲಿ, ಎಲ್ಲಿ ಕೂಡ ಕೊನೆಗೊಳ್ಳುವುದು ಬೇಡ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಹಿತರಕ್ಷಣಾ ವೇದಿಕೆಯ ವತಿಯಿಂದ. ಹಾಗೆ ಮುಂದೆ ಕೂಡ ಇಂತಹ ಕಾರ್ಯಕ್ರಮವನ್ನು ಇತರರು ನಡೆಸುವ ಹಾಗೆ ಆಗಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ದಿನ ಈ 2019-20ರಲ್ಲಿ SSLCಯಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಬಂದಿದ್ದೀರಿ. ಅವರು ಉನ್ನತ ವ್ಯಾಸಂಗವನ್ನು ಪಡಿಬೇಕು, ಎಲ್ಲಿ ಕೂಡ ಅವರ ವಿದ್ಯಾಭ್ಯಾಸ ಕೊನೆಗೊಳ್ಳಬಾರ್ದು, ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯುವಂತಾಗಲಿ. ಅವರು ಮಾತ್ರ ಅಲ್ಲ, ಹೆಚ್ಚಿನ ವಿದ್ಯಾರ್ಥಿಗಳು ಎಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬಾರ್ದು. ಕೆಲವು ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೆ, ಗೈರು ಹಾಜರಾಗ್ತಾರೆ, ಎಲ್ಲಿ ಕೂಡ ಗೈರು ಹಾಜರಾಗಬಾರ್ದು. ಈ ಊರಿನ ಹೆಚ್ಚಿನ ಮಕ್ಕಳು ನಾವು ನೋಡ್ತಾ ಇದ್ದೇವೆ, ಆಗಾಗ ಗೈರು ಹಾಜರಾಗ್ತಾ ಇದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಈಗ ಒಬ್ಬಳು, ನಾನು ಹೇಳಬಾರ್ದು ಈ ವೇದಿಕೆಯಲ್ಲಿ, ಆದರೂ ಹೇಳ್ತಾ ಇದ್ದೇನೆ, ಒಂದು ಹುಡುಗಿಯ ತಮ್ಮ ಈಗ ಶಾಲೆಗೆ ಬರ್ತಾ ಇಲ್ಲ, ಹತ್ತಿರದ ಮನೆ, ಅದು ಕಳಿಸಿ ಶಾಲೆಗೆ ಕಳಿಸಿ. ಯಾಕೆ ಇಷ್ಟು ಹತ್ತಿರ ಇದ್ದರೂ ಕೂಡ ವಿದ್ಯಾಗಮ ಯೋಜನೆ ತುಂಬ ಒಳ್ಳೆಯ ಕಾರ್ಯಕ್ರಮ. ವಿದ್ಯಾಗಮ ಯೋಜನೆ ಈಗ ಸರ್ಕಾರ ಅದನ್ನು ಸ್ಥಗಿತಗೊಳಿಸಿದೆ, ಮುಂದುವರಿಸ್ಬೋದು. ಶಾಲೆ ಪ್ರಾರಂಭ ಆದಮೇಲೆ ಯಾರು ಕೂಡ ಗೈರು ಹಾಜರಾಗಬೇಡಿ ಮಕ್ಕಳೇ. ಯಾಕೆ ಗೈರು ಹಾಜರಾಗ್ತಾ ಇದ್ದೀರಿ? ಮತ್ತು ನಿಮಗೆ ತುಂಬ ಲಾಸ್. ಹಾಗೆ ಶಾಲೆಗೆ ಬರದೇ ಇದ್ದರೆ ಮತ್ತು ಅನುತ್ತೀರ್ಣರಾಗೋದು, ಹಾಗೆ ಆಗೋದು ಬೇಡ. ಶಾಲೆಗೆ ಸೇರಿದ ಮಕ್ಕಳು ಶಾಲೆಗೆ ಬರ್ತಾ ಇರಿ, ಹಾಗೆ ಉನ್ನತ ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಹಾಗೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಹೀಗೆ ಮುಂದುವರಿಯಲಿ, ಇತರರಿಗೂ ಇದು ಪ್ರೇರಕ ಅಂತ ಹೇಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ನಾಗರಿಕ ಹಿತರಕ್ಷಣಾ ವೇದಿಕೆ ಒಂದು ರಾಜಕೀಯೇತರ ಸಮಾಜ ಸೇವಾ ಸಂಘಟನೆಯಾಗಿದ್ದು, ಸ್ಥಾಪನೆಯಾದ ಕೆಲ ತಿಂಗಳಾಗಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ನಡೆಸಿದೆ. ಇವತ್ತು ನಾವು ಈ ನಮ್ಮ ಹಿತರಕ್ಷಣಾ ವೇದಿಕೆಯ ವತಿಯಿಂದ 4 ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಣೆ, ಜೊತೆಗೆ ನಮ್ಮದೇ Kcroadನಲ್ಲಿ ಜಿಮ್ಮನ್ನು ಹೊಂದಿರುವಂತಹ ಹಲವು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಜೊತೆಗೆ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲೂ ಭಾಗವಹಿಸಿದಂತಹ ಫಯಾಜ್ ಎಂಬ ದೇಹದಾಢ್ಯ ಪಟು ಅವರಿಗೆ ಸನ್ಮಾನ, ಜೊತೆಗೆ ಮೊಹಮ್ಮದ್ ರಮೀಸ್ ಇವರು ಸಹ ಹಲವು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಜೊತೆಗೆ ಪಟ್ನ ಶಾಲೆಯಲ್ಲಿ SSLCಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಂತಹ ಮೊಹಮ್ಮದ್ ಶಾಹಿರ್ ಮತ್ತು ಅಫ್ರೀನಾ ಇವರನ್ನು ಸನ್ಮಾನಿಸುವ ಹಾಗೂ ಪುರಸ್ಕರಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಗಣ್ಯರಿಗೂ ಹಾಗೂ ನಾಗರಿಕರಿಗೂ ನಾನು ಮತ್ತೊಮ್ಮೆ ನಾಗರಿಕ ಹಿತರಕ್ಷಣಾ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಗೆ ಈ ಒಂದು ಸಂಸ್ಥೆಗೆ ತಮ್ಮಗಳ ಸಂಪೂರ್ಣ ಸಹಕಾರ ಹಾಗೂ ಬೆಂಬಲ ಮುಂದೆಯೂ ಇರಬೇಕು. ನಾವು ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ವರ್ಗ ಅಥವಾ ಯಾವುದೇ ಒಂದು ಧರ್ಮ ಅಥವಾ ಜಾತಿಯ ಪರವಾಗಿ ಕೆಲಸವನ್ನು ಮಾಡದೆ ಇಡೀ ನಾಗರಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಸಿದ್ದಿಕ್ ತಲಪಾಡಿ ಅವರ ಜೊತೆಗೂಡಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದೇವೆ. ಈ ಸಂಸ್ಥೆಗೆ ತಮ್ಮಗಳ ಪ್ರೋತ್ಸಾಹ ನಿರಂತರವಾಗಿರಲಿ ಅಂತ ಹೇಳ್ತಾ ನಮ್ಮ ಒಂದು ಅನುಕೂಲಕ್ಕಾಗಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಒಂದು ಕೆಲಸವನ್ನು ಸಮಾಜ ಸೇವೆ ಅಂತ ಹೇಳ್ಕೊಳ್ತೇವೆ. ಇವತ್ತು ಈ ಒಂದು ಸಮಾಜ ಸೇವೆ ಅದು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಸಮಾಜ ಸೇವೆಯನ್ನು ಮಾಡ್ಕೊಳ್ಬೋದು. ಅದು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು, ಚಿಕ್ಕ ಮಟ್ಟದಲ್ಲಿ ಕೂಡ ಮಾಡ್ಬೋದು. ಇವತ್ತು ನಮ್ಮ ಈ ನಾಗರಿಕ ಹಿತರಕ್ಷಣಾ ವೇದಿಕೆಯ ಇವರು ಹಲವಾರು ಇವತ್ತು ಸಮಾಜ ಸೇವೆಯ ಮೂಲಕ ಇವತ್ತು ಈ ಒಂದು ಪರಿಸರದಲ್ಲಿ ಜನಜನಿತರಾಗಿದ್ದಾರೆ. ಯಾಕಂದರೆ ನಾನು ಇವರನ್ನು ಸುಮಾರು ಸಾಧಾರಣ ಈಗ ಒಂದು ವರ್ಷದಿಂದ ಇವರ ಸಮಾಜ ಸೇವೆ ಕೆಲಸವನ್ನು ನಾನು ನೋಡ್ತಾ ಇದ್ದೇನೆ. ಉತ್ತಮ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ಈ ಒಂದು ಸಂಸ್ಥೆ ಇವತ್ತು ಮುಂದೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಸಂಸ್ಥೆ ಇನ್ನಷ್ಟು ಮುಂಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇವತ್ತು
ಏನಂತ ಹೇಳಿದರೆ, ಒಂದು ಸಮಾಜ ಸೇವೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಬಂಡವಾಳ ಅಂತೇಳಿ ಸ್ವಲ್ಪ ಬೇಕಾಗ್ತದೆ. ನಾವು ನೋಡ್ತಾ ಇದ್ದೀವಿ ಇವತ್ತು ಆಪತ್ ಬಾಂಧವ ಆಸಿಫ್ರವರು ಅಂತೇಳಿ, ಅವರು ಇವತ್ತು ಒಂದು ಸಮಾಜ ಸೇವೆಯನ್ನು ನಾವು ನೋಡ್ತಿರುವಾಗ ನಿಜವಾಗಿ ನಮಗೆ ಕೂಡ ಬಹಳಷ್ಟು ಸಂತೋಷ ಆಗ್ತಾಯಿದೆ. ಅವರು ಏನು ಅಂಥ ಒಂದು ತುಂಬ ಸಂಕಷ್ಟದಲ್ಲಿರುವಂಥ ಒಂದು ಫ್ಯಾಮಿಲಿಯನ್ನು ಗುರುತಿಸಿಕೊಂಡು ಅವರಿಗೆ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಅವರನ್ನು ಆ ಒಂದು ಕುಟುಂಬವನ್ನು ನೋಡಿಕೊಳ್ಳುತ್ತಾ ಅವರಿಗೆ ಆಶಾಕಿರಣವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಕೆಲಸ ಕೂಡ ನಮ್ಮ ಈ ಒಂದು ನಾಗರಿಕ ಹಿತರಕ್ಷಣಾ ವೇದಿಕೆ ಮೂಲಕ ನಡೀಲಿ ಅಂತೇಳಿ ಕೂಡ ನನ್ನ ಒಂದು ಆಶಯ. ಇವತ್ತು ಅನಾದಿ ಕಾಲದಿಂದಲೂ ಕೂಡ ಒಂದು ಪದ್ಧತಿ ಇರ್ತದೆ, ದಾನ ಪದ್ಧತಿ ಅಂತೇಳಿ. ಯಾಕೆಂದರೆ ಯಾವುದೇ ಒಬ್ಬ ಮನುಷ್ಯ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಅವನು 4 ಒಂದು ಹಂತಗಳನ್ನು, ಅವನು ಕೌಶಲ್ಯಗಳನ್ನು ಅವನು ರೂಢಿಸ್ಕೊಳ್ಬೇಕಂತೆ. ಒಂದು ಹಣವನ್ನು ಸಂಪಾದಿಸುವಂಥ ಒಂದು ಕೌಶಲ್ಯ. ಹಣವನ್ನು ಸಂಪಾದಿಸು ಅಂತ ಹೇಳಿದರೆ ಬೇರೆ ಯಾವ ರೀತಿಯಿಂದ ಸಂಪಾದಿಸೋದಲ್ಲ, ಉತ್ತಮ ರೀತಿಯಲ್ಲಿ ಒಳ್ಳೆಯ ಒಂದು ದಾರಿಯಲ್ಲಿ ಹಣವನ್ನು ಸಂಪಾದಿಸ್ತಕ್ಕಂಥದ್ದು. ಇನ್ನೊಂದು ಹಣವನ್ನು ಖರ್ಚು ಮಾಡತಕ್ಕಂಥದ್ದು. ಹಣವನ್ನು ಯಾವ ರೀತಿ ಖರ್ಚು ಮಾಡೋದು ಅಂತ ಹೇಳಿದರೆ, ದುಂದು ವೆಚ್ಚಕ್ಕಾಗಿ, ಇತರ ಏನೋ ಒಂದು ಕೆಲಸಕ್ಕಾಗಿ ಹಣವನ್ನು ದುಂದು ವೆಚ್ಚ ಮಾಡೋದಲ್ಲ. ಇನ್ನೊಂದು ನಾವು ಅನುಸರಿಸಬೇಕಾದ್ದು ಹಣವನ್ನು ಖರ್ಚು ಮಾಡೋದು ಹೇಳಿದೆ. ಇನ್ನು ಹಣವನ್ನು ಯಾವ ರೀತಿಯನ್ನು ನಾವು ದಾನ ಮಾಡುವುದು ಅಂತೇಳಿ, ಇದು ದಾನ ಮಾಡುವಂಥ ಒಂದು ಪ್ರಕ್ರಿಯೆ ಇವತ್ತು ಜನರಲ್ಲಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆದರೆ ನಾವು ನಮ್ಮಲ್ಲಿ ಏನು ಒಂದು ಹಂತದಲ್ಲಿ ಏನಾದರೂ ಸಾಧಿಸಿದರೆ, ಏನಾದರೂ ಮಾಡಿದರೆ, ಅದರ 1% ಆದರೂ ದಾನವನ್ನು ಮಾಡಿದರೆ ಖಂಡಿತವಾಗಿ ಅದೊಂದು ದೇವರು ಮೆಚ್ಚುವಂಥ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ ಒಂದು ಗಾದೆ ಮಾತಿತ್ತು, ಜನಸೇವೆ ಜನಾರ್ದನ ಸೇವೆ ಅಂತೇಳಿ. ಯಾಕೆಂದರೆ ದೇವರು ಮೆಚ್ಚುವಂಥ ಕೆಲಸ, ನಾವು ಮಾಡಿದ ಸೇವೆಯಲ್ಲಿ ದೇವರನ್ನು ಕಾಣತಕ್ಕಂಥ ಒಂದು ಕೆಲಸ. ಆ ಕೆಲಸ ಮುಂದಿನ ದಿನಗಳೇ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ನಮ್ಮ ಇಬ್ಬರು ನಮ್ಮ ದೇಹದಾಡಿಯ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮೂಡಿ ಬಂದಂಥ ನಮ್ಮ ಫಯಾಜ್ರವರು ಮತ್ತು ರಮೀಜ್ರವರು. ಫಯಾಜ್ರವರು ನನ್ನ ಮಗನ ಕೋಚ್. ಈ ಸಂದರ್ಭದಲ್ಲಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಿರುವುದಕ್ಕೆ ನಿಜವಾಗಿ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಇನ್ನು ನಮ್ಮ ಮಕ್ಕಳು ಇಬ್ಬರು ನಮ್ಮ SSLCಯಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆದಂಥ ನಮ್ಮ ಇಬ್ಬರು ವಿದ್ಯಾರ್ಥಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಇವರು ಗುರುತಿಸಿದ್ದಾರೆ. ಒಂದು ಮಕ್ಕಳು ಇಷ್ಟು ಮಟ್ಟದಲ್ಲಿ ಇವತ್ತು ಒಂದು ಅಂಕಗಳನ್ನು ಪಡಿಬೇಕಾದ್ರೆ ಅವರ ಪೋಷಕರ ಒಂದು ಸಹಕಾರ ಮತ್ತು ಅವರ ಒಂದು ದೃಢವಾದ ಒಂದು ಕಲಿಕೆಯಲ್ಲಿ ಅವರನ್ನು ತೊಡಗಿಸಿಕೊಂಡದ್ದು, ಇದು ಅವರ ಒಂದು ಮುಂದಿನ ಒಂದು ಜೀವನಕ್ಕೆ ಕೂಡ ಅವರಿಗೆ ಹಾದಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಇನ್ನು ಸ್ವಾವಲಂಬಿಯಾಗಿ ಮಹಿಳೆಯರು ಬದುಕಬೇಕು. ಮೊದಲೆಲ್ಲ ಮಹಿಳೆಯರು 4 ಗೋಡೆಗಳ ಮಧ್ಯದಲ್ಲೇ ಸೀಮಿತ ಆಗಿದ್ದರು. ಆದರೆ ಇವತ್ತು ಹಾಗೆಲ್ಲ, ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಹಲವಾರು ಕೌಶಲ್ಯಗಳು, ತರಬೇತಿಗಳು ನೀಡುವುದರ ಮೂಲಕ ಅವರನ್ನು ಮುಂದೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂಥವರನ್ನು ಗುರುತಿಸಿ ಇವತ್ತು ಈ ಒಂದು ವೇದಿಕೆ ಮೂಲಕ ಅವರ ಒಂದು ಆರ್ಥಿಕತೆಗೆ ನೆರವಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಮಿಷನ್ ಅಂದರೆ ಹೊಲಿಗೆ ಯಂತ್ರವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಇವರ ಒಂದು ಈ ಕಾರ್ಯವೈಖರಿಗೆ ನಾನು ಮತ್ತೊಮ್ಮೆ ಇವರನ್ನು ಅಭಿನಂದಿಸುತ್ತಾ, ಮುಂದಿನ ದಿನಗಳಲ್ಲಿ ಈ ಒಂದು ನಾಗರಿಕ ಹಿತರಕ್ಷಣಾ ವೇದಿಕೆಯ ಒಂದು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಇನ್ನಷ್ಟು ಮುಂದೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರಿಸಿ ನನ್ನ ಮಾತು ಮುಗಿಸ್ತೇನೆ. ಹೆಚ್ಚಿನ ಇದರ ಮಾಹಿತಿ ಬೇರೆ ಬೇರೆ ಸೇವೆ ಮಾಡುವುದಂತ ಗೊತ್ತುಂಟು, ಆದರೆ ಹೆಚ್ಚಿನ ಮಾಹಿತಿ ಇದರಲ್ಲಿ ಇಲ್ಲದ ಕಾರಣ ಹೆಚ್ಚಿನ ವಿಚಾರ ನನಗೆ ಗಮನಕ್ಕೆ ಈಗ ತಗೊಂಡು ನಾನು ಮಾತಾಡ್ತೀನಿ. ನಾಗರಿಕ ಹಿತರಕ್ಷಣಾ ವೇದಿಕೆ ಹಲವಾರು ವರ್ಷದಿಂದ ಈ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಸಮಾಜ ಸೇವೆಯನ್ನು ಮಾಡ್ತಾ, ಕೆಲವರಿಗೆ ಆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ, ಅದೇ ರೀತಿ ಕೆಲವರಿಗೆ ವೇದಿಕೆಯನ್ನು ಕೂಡ ಕಲ್ಪಿಸಿಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ ಅಂತ ಈಗ ಹೇಳಿದ್ವಿ. ಅದರೊಟ್ಟಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದೇಹದಾಡ ಸ್ಪರ್ಧೆಯಲ್ಲಿ ಯಶಸ್ಸು ಕಂಡಂಥ ಅವರಿಗೆ ಸನ್ಮಾನ, ಹಾಗೆಯೇ ಶಾಲೆಯಲ್ಲಿ ಹೈಸ್ಕೂಲಲ್ಲಿ SSLCಯಲ್ಲಿ ಪ್ರಥಮ ಮಾರ್ಕ್ ಪಡೆದಂಥ ಅವರಿಗೆ ಸನ್ಮಾನ, ಹಾಗೆಯೇ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಟೈಲರಿಂಗ್ ಮಿಷನ್ ವಿತರಣೆ, ಈ ವ್ಯವಸ್ಥೆಯನ್ನು ಈ ಒಂದು ನಾಗರಿಕ ಹಿತರಕ್ಷಣಾ ಸಮಿತಿ ಮಾಡ್ತಾ ಉಂಟು. ಮಿತ್ರರೇ, ಇವಾಗ ಎಷ್ಟೋ ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ ವಿದ್ಯಾಭ್ಯಾಸ ಕಲಿತು ಸರ್ಟಿಫಿಕೇಟ್ನು ಪಡೆದು ಕೆಲಸಕ್ಕಾಗಿ ಆ ಒಂದು ಸರ್ಟಿಫಿಕೇಟ್ ಹಿಡ್ಕೊಂಡು ಎಲ್ಲ ಕಚೇರಿಗೆ ಆಫೀಸಿಗೆ ಅಲೆದಾಡುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಕಸೂತಿಯಾದಂಥ ಈ ಒಂದು ಟೈಲರ್ ಕೆಲಸವನ್ನು ಕಲಿತು ಸ್ವಾವಲಂಬಿಯಾಗಿ ಅದರಲ್ಲಿ ಅವರಿಗೆ ಅಂಗಡಿ ಶಾಪ್ ಮಾಡಿಕೊಂಡು
ಆ ಕೆಲಸವನ್ನು ಮಾಡಬಹುದು, ಅಥವಾ ತನ್ನ ಮನೆಯಲ್ಲೇ ಇದ್ದುಕೊಂಡು ಇಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಒಂದು ಆರ್ಥಿಕವಾಗಿ ಕೆಲವು ಸಲ ಅಡಚಣೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಹಿತರಕ್ಷಣೆ ವೇದಿಕೆಯ ಮುಖಾಂತರ ಅವರಿಗೆ ಒಂದು ಟೈಲರಿಂಗ್ ಮಿಷನ್ ಕೊಟ್ಟು ಮುಂದಕ್ಕೆ ಅವರು ಅವರ ಒಂದು ಜೀವನವನ್ನು ನಡೆಸುವಂತ ವ್ಯವಸ್ಥೆಗೆ ಅನುಕೂಲ ಆಗುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದರೊಟ್ಟಿಗೆ ಉಳಿದ ಈ ಒಂದು ಮಹಿಳೆಯರಿಗೆ ಕೂಡ ನಾವು ಕೂಡ ಇವರಾಗಿನ ಒಂದು ಯಾವುದೇ ಒಂದು ಕಸೂತಿಯನ್ನು ಕಲಿತು ಸ್ವಂತ ಸ್ವಾವಲಂಬಿಯಾಗಿ ಬದುಕುವಂತ ವ್ಯವಸ್ಥೆಗೆ ಮುಂದೋಗುವಂತ ಒಂದು ಪ್ರೋತ್ಸಾಹ ಕೂಡ ಸಿಕ್ಕಿದಂತ ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ತದೆ. ಮತ್ತೊಂದು ರೀತಿಯಲ್ಲಿ SSLC ಕಲಿತಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಮುಂದಕ್ಕೆ ಸ್ಫೂರ್ತಿ ಮತ್ತು ಧೈರ್ಯ ಕೊಡುವಂತ ಈ ಒಂದು ಕಾರ್ಯಕ್ರಮ, ಅದರೊಟ್ಟಿಗೆ ಉಳಿದ ಮಕ್ಕಳಿಗೆ ಕೂಡ ಸ್ಫೂರ್ತಿ ಬರುವಂತ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ದೇಹದಾಢ್ಯ, ಯಾಕೆಂದ್ರೆ ತನ್ನ ಆರೋಗ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕೆಲಸ ಶಾಲೆ ಬಿಟ್ಟ ಸಮಯದಲ್ಲಿ ಆ ಸಮಯವನ್ನು ವ್ಯರ್ಥ ಮಾಡುವ ಬದಲಿಗೂ ನಮ್ಮ ಆರೋಗ್ಯವನ್ನು ಮತ್ತು ಮತ್ತೊಬ್ಬರಿಗೆ ಕೂಡ ಒಂದು ತನ್ನ ಆರೋಗ್ಯವನ್ನು ಕಾಪಾಡುವಂತ, ಅದೇ ರೀತಿ ತನ್ನ ದೇಹವನ್ನು ಯಾವ ರೀತಿಯಲ್ಲಿ ದೃಢತೆ ಮಾಡಬಹುದು ಅಂತ ಒಂದು ಈ ಒಂದು ದೇಹದಾಳ ಈ ಒಂದು ಇವರಿಗೂ ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದಂತ ಈ ಒಂದು ನಾಗರಿಕ ಹಿತರಕ್ಷಣಾ ವೇದಿಕೆ ಮುಂದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಮಾಡುವಂತ ಒಂದು ಸ್ಫೂರ್ತಿ, ಅವಕಾಶ, ಧೈರ್ಯ, ಅನುಕೂಲ ಅವರಿಗೆ ಬರಬೇಕಾದ್ರೆ ನಮ್ಮ ಈ ಪ್ರದೇಶದ ನಾಗರಿಕರಾದ ನಾವು ಅವರಿಗೆ ಮುಂದಕ್ಕೆ ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಬೇಕು. ಅವರಿಂದ ಮುಂದಕ್ಕೆ ಕೂಡ ಇಂಥ ಅನೇಕ ಕಾರ್ಯಕ್ರಮ ಆಗಲಿ, ಮುಂದೆ ಅವರ ಹೆಸರು ಈ ಒಂದು ಸಮಾಜ ಸೇವೆಯಲ್ಲಿ ಬೇರೆ ಒಂದು ಸಂಸ್ಥೆಗೆ ಕೂಡ ಮಾರ್ಗದರ್ಶಕರಾಗಲಿ ಅಂತ ಹೇಳ್ಕೊಂಡುತ್ತಾ ಇವರ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಈ ಒಂದು ಸಂಘದ ಅಧ್ಯಕ್ಷರು ಮತ್ತೆ ಅದರ ಕಾರ್ಯಕಾರಿ ಸದಸ್ಯರು, ಅದರ ಸದಸ್ಯರಿಗೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಈ ಮಾತನ್ನು ನಮ್ಮ ಸುರೇಖಾ ಚಂದ್ರಾಸ್ ಅವರು ಹೇಳಿದರು. ಆಮೇಲೆ ಇನ್ನೂ ಕೆಲವರು ಹೇಳಿದರು. ಅದು ಜಾಸ್ತಿಯಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಇದು ಒಂದು ಪಕ್ಷೇತರ, ಅಂದರೆ ಪಕ್ಷದ ಸರ್ಕಲ್ನ ಹೊರಗೆ, ಅದೇ ರೀತಿ ಸಂಘಟನಾ ಸರ್ಕಲ್ ಹೊರಗೆ ನಾಗರಿಕ ಸಮಿತಿ ಅಂತ ಹೊಸ ಹೆಸರಿಟ್ಟುಕೊಂಡು ಇದು ಒಂದೇ ಉತ್ತಮ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲ ಸಂಘಟನೆಗೂ ಎಲ್ಲ ಪಕ್ಷದವರಿಗೂ ಒಂದು ಮಾದರಿಯಾಗಲಿ. ಇಂತಹ ಸಂಘಟನೆ, ಇಂತಹ ಒಂದು ಕಾರ್ಯಕ್ರಮ ಹೆಚ್ಚೆಚ್ಚು ನಡೆಯಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಭಾರತ್. ತಲಪಾಡಿ ಗ್ರಾಮದ ನಾಗರಿಕ ಹಿತರಕ್ಷಣೆ ವೇದಿಕೆಯ ವತಿಯಿಂದ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ತಾಲೂಕು ಪಂಚಾಯತಿನ ಸದಸ್ಯರಾದ ಸುರೇಖಾ ಚಂದ್ರಾಸ್ ಅವರೇ, ಇನ್ನೊಬ್ಬರು ತಾಲೂಕು ಸದಸ್ಯರಾದ ತಲಪಾಡಿ ಸಿದ್ದಿಕರವರೇ, ಕರ್ಬಿಲ ಟೀಚರ್ ಅವರೇ, ಕೃಷ್ಣಪ್ಪ ಸಾಲಿಯರವರೇ, ವಯಾಜರವರೇ, ಅನುರಾಜ್ ಅವರೇ, ಮಿನಿಸ್ಟ್ರಿಯವರೇ, ಮೊಯ್ದೀನ್ ಬಾವರವರೇ, ಖಾದರ್ರವರೇ, ಸರ್ದಾರ್ರವರೇ, ಖಾದರಕ್ಕನವರೇ, ಇಸ್ಮಾಯಿಲ್ರವರೇ, ಇಲ್ಲಿ ಸೇರಿದ ಎಲ್ಲ ಈ ಗ್ರಾಮದ ಗೌರವಾನ್ವಿತ ಗ್ರಾಮಸ್ಥರು, ಇವತ್ತು ನಾಗರಿಕ ಹಿತರಕ್ಷಣೆ ವೇದಿಕೆ ಅಂತ ಹೇಳಿದರೆ ಇದರ ಅರ್ಥ ನಾಗರಿಕರ ಹಿತ ಕಾಪಾಡುವಂಥ ಒಂದು ಸ್ಥಾಪನೆ. ಖಂಡಿತವಾಗಿ ರಾಜ್ಯಕ್ಕೆ ಮಾಡಲಿಕ್ಕೆ ಅಥವಾ ಹಣ ಸಂಪಾದನೆ ಮಾಡಲಿಕ್ಕೆ, ಹೆಸರು ಗಳಿಸಲಿಕ್ಕೆ ಇರುವಂಥ ಸ್ಥಾಪನೆ ಇದಲ್ಲ. ಇದರ ಮೂಲ ಉದ್ದೇಶ ಜನರ ಕಷ್ಟಗಳಲ್ಲಿ ಅಥವಾ ಸುಖಗಳಲ್ಲಿ ಎಲ್ಲದರಲ್ಲಿ ಭಾಗವಹಿಸುವಂಥ ಒಂದು ನಾಗರಿಕ ಹಿತರಕ್ಷಣೆ ವೇದಿಕೆ. ಇವತ್ತು ಇಲ್ಲಿ 3 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗಿ ಅರ್ಥಪೂರ್ಣವಾದ ಕಾರ್ಯಕ್ರಮ. ಒಂದು, ಶಾಲಾ ಮಕ್ಕಳಿಗೆ SLCಯಲ್ಲಿ ಅಂಕ ಪಡೆದಂಥ ಮಕ್ಕಳಿಗೆ ಒಂದು ಸನ್ಮಾನ ಅಥವಾ ಪ್ರೋತ್ಸಾಹ ಕೊಡುವಂಥದ್ದು. ಇದು ಖಂಡಿತವಾಗಿ ಆ ವಿದ್ಯಾರ್ಥಿಗಳಲ್ಲಿ ಮುಂದಿನ ಅವರ ವಿದ್ಯಾರ್ಥಿ ಜೀವನದಲ್ಲಿ ಈ ನಾಡಿಗೆ ಏನೋ ಒಂದು ಕೀರ್ತಿ ತರುವಂಥ ಒಂದು ಆಶೆಯನ್ನು ಇದರಲ್ಲಿ ಮೂಲ ಉದ್ದೇಶ. ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಇನ್ನಿತರ ಮಕ್ಕಳಿಗೆ ಒಂದು ಒಳ್ಳೆಯ ಪ್ರೇರಣೆ ಸಿಕ್ಕುವಂಥ ಒಂದು ಕಾರ್ಯಕ್ರಮ. ಜೊತೆಗೆ ನಮ್ಮ ಕ್ರೀಡಾಪಟುಗಳಿಗೆ ಒಂದು ಸನ್ಮಾನ. ಖಂಡಿತವಾಗಿ ನಮ್ಮ ನಾಡಿಗೆ ಕ್ರೀಡೆಯಲ್ಲಿ ಒಂದು ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದರೆ ಆ ಕ್ರೀಡಾಪಟುಗಳು
ನಮಗೆ ಒಳ್ಳೆಯ ಕೀರ್ತಿ ತರಲಿಕ್ಕೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಒಂದು ಅವಕಾಶ ಆಗ್ತದೆ. ಮೂರನೆಯದು, ಒಂದು ಜೀವನದಲ್ಲಿ ಅವರಿಗೆ ಸಣ್ಣವಾದ ಒಂದು ಟೈಲರಿಂಗ್ ಮಿಷನ್ ಕೊಟ್ಟು ಆ 4 ಹೆಣ್ಣು ಮಕ್ಕಳ ಜೀವನಕ್ಕೆ ಒಂದು ಸಣ್ಣ ದಾರಿ ಮಾಡಿಕೊಟ್ಟಂಥ ಒಂದು ಸಾಧನೆ. ಇದು ಖಂಡಿತವಾಗಿ ಯಾರು ಮಾಡದಂಥ ಸಾಧನೆಯನ್ನು ನಮ್ಮ ತಲಪಾಡಿಯ ಹಿತರಕ್ಷಣಾ ವೇದಿಕೆಯವರು ಮಾಡಿದ್ದಕ್ಕೆ ನಿಮಗೆ ಮಂಗಳೂರು ತಾಲೂಕಿನ ಪರವಾಗಿ ನಿಮ್ಮನ್ನು ಯಾವ ರೀತಿ ಅಭಿನಂದಿಸಬೇಕಂತ ನಮಗೆ ಅರ್ಥ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಜನಪ್ರತಿನಿಧಿಗಳಾದ ನಾವು ಮಾಡದಂಥ ಕಾರ್ಯಕ್ರಮವನ್ನು ಸಣ್ಣ ಒಂದು ಸಂಸ್ಥೆ ಮಾಡಿ ತೋರಿಸಿ ಅದಕ್ಕಾಗಿ ನಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಾಗರಿಕರು ಯಾರಂತ ಕೇಳಿದರೆ, ನಾನೀಗ ತಾಲೂಕು ಅಧ್ಯಕ್ಷನಾಗಿ ದೊಡ್ಡ ಜನ ಆಗೋದು ಮತ್ತೆ. ನಾಗರಿಕ ಅಂತ ಹೇಳಿದರೆ ಈ ಗ್ರಾಮದ ಮಾಲಕರು ಯಾರಂತ ಕೇಳಿದರೆ, ಗ್ರಾಮದ ನಾಗರಿಕರು ಈ ಗ್ರಾಮದ ಮಾಲಕರು. ಗ್ರಾಮ ಪಂಚಾಯತಿನ ಸದಸ್ಯರಾಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ ಈ ಗ್ರಾಮದ ಸೇವಕರು ಮಾತ್ರ. ಮಾಲಕರಾಗಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಮಾಲಕರಾಗುವುದಾದರೆ ಈ ಗ್ರಾಮದ ಗೌರವಾನ್ವಿತ ಗ್ರಾಮಸ್ಥರು, ಗ್ರಾಮದ ಮಾಲಕರು. ಅದೇ ರೀತಿ ಸರ್ಕಾರಿ ನೌಕರರು ಈ ಗ್ರಾಮದ ಅಧಿಕಾರಿಗಳು ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಆವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಅಧಿಕಾರಿಗಳಲ್ಲ, ಈ ಭವ್ಯ ಗ್ರಾಮದ ನಾಗರಿಕರು, ಆವತ್ತಿನ ನಾಗರಿಕರು ಸೇರಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು. ಅದಕ್ಕಾಗಿ ನಾಗರಿಕರಿಗೆ ಇರುವಷ್ಟು ಗೌರವ ಈ ದೇಶದಲ್ಲಿ, ಈ ನಾಡಲ್ಲಿ ಯಾರಿಗೂ ಇರುವುದಿಲ್ಲ. ಯಾಕಂತ ಹೇಳಿದರೆ ನಾಗರಿಕರ ಹಿತರಕ್ಷಣಾ ವೇದಿಕೆಯನ್ನು ಕಟ್ಟಿಕೊಂಡಿದ್ದಾರೆ ನಮ್ಮ ಸಿದ್ದಿಕ್ ತಲಪಾಡಿಯವರು, ಅಶ್ರಫ್ ಅವರು. ಖಂಡಿತವಾಗಿ ಇವರ ತಂಡ ಈ ಗ್ರಾಮಕ್ಕೆ, ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷನಾಗಿ ಸುಮಾರು 4.5 ವರ್ಷಗಳಾಯಿತು. ನನ್ನ ಗ್ರಾಮ ತಾಲೂಕಲ್ಲಿ 55 ಗ್ರಾಮ ಪಂಚಾಯತ್ಗಳಲ್ಲಿ ತಲಪಾಡಿ ಗ್ರಾಮಕ್ಕೆ ಭಾಗವಹಿಸುವಷ್ಟು ಕಾರ್ಯಕ್ರಮಗಳನ್ನು ಯಾವ ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ. ಯಾಕೆಂತ ಹೇಳಿದರೆ ಅಷ್ಟು ಕಾರ್ಯಕ್ರಮವನ್ನು ತಲಪಾಡಿಯ ನಾಗರಿಕರು ಮಾಡ್ತಾ ಇದ್ದಾರೆ. ಎಲ್ಲ ಜಾತಿ ಧರ್ಮದವರು, ಎಲ್ಲ ರಾಜಕೀಯ ಪಕ್ಷದವರು ಈ ಒಂದು ಗ್ರಾಮಕ್ಕೆ ಭಾಳಷ್ಟು ಕೊಡುಗೆ ಕೊಟ್ಟಂಥ ಜನರು. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಕೊನೆಯ ಗ್ರಾಮ ಯಾವುದು ಅಂತ ಕೇಳಿದರೆ ಅದು ತಲಪಾಡಿ ಗ್ರಾಮ. ಇದು ಕರ್ನಾಟಕದ ಕೊನೆಯ ಊರು. ನಾವು ಈ ಊರನ್ನು ಯಾವ ವಿಷಯದಲ್ಲೂ ಬರೆಯಬಹುದು. ಯಾಕೆಂದರೆ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳ ಯಾವುದು ಕೊನೆಯ ಊರು ಅಂತ ಹೇಳಿದರೆ ಅದು ತಲಪಾಡಿ ಗ್ರಾಮ. ಹಾಗಾಗಿ ತಲಪಾಡಿ ಗ್ರಾಮಕ್ಕೆ ಭಾಳಷ್ಟು ಗೌರವ ಇದೆ. ಈ ತಲಪಾಡಿ ಗ್ರಾಮದ ಎಲ್ಲ ಜಾತಿ ಧರ್ಮದವರು ಅನ್ಯೋನ್ಯತೆ ಬದುಕುವಂಥ ಒಂದು ಸೌಹಾರ್ದ ಇರುವಂಥ ಒಂದು ಗ್ರಾಮ. ಹಾಗಾಗಿ ನಮ್ಮ ಸಿದ್ದಿಕ್ ತಲಪಾಡಿರವರು, ನಮ್ಮ ಅಶ್ರಫ್ರವರು, ಈ ಗ್ರಾಮದ ಪಂಚಾಯತಿನ ಮಾಜಿ ಅಧ್ಯಕ್ಷರಿರಲಿ, ಉಪಾಧ್ಯಕ್ಷರಿರಲಿ, ಎಲ್ಲ ಸದಸ್ಯರು ಜಾತಿ ಮತ ಭೇದವನ್ನು ಮರೆತು ಈ ಗ್ರಾಮಕ್ಕೆ ಭಾಳಷ್ಟು ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಒಂದೇ ಗ್ರಾಮದಲ್ಲಿ 2 ತಾಲೂಕು ಪಂಚಾಯತ್ ಇರುವಂಥ ಒಂದು ಗ್ರಾಮ ಅದು ತಲಪಾಡಿ ಗ್ರಾಮ ಪಂಚಾಯತ್. ಒಂದೇ ಗ್ರಾಮದಲ್ಲಿ 2 ತಾಲೂಕು ಪಂಚಾಯತಿನ ಸದಸ್ಯರು. ಹಾಗಾಗಿ ಇವತ್ತು ಮಾಡಿದ ಕಾರ್ಯಕ್ರಮವನ್ನು ನಮ್ಮ ತಲಪಾಡಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೋವಿಡ್ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಜನ ಸೇರಿ ಗ್ರಾಮದ ಜನರಿಗೂ ಇತರ ಹೊರಗಿನ ಊರಿನವರಿಗೂ ಭಾಳಷ್ಟು ಸೇವೆ ಮಾಡಿದಂಥ ಗ್ರಾಮ. ಹಾಗಾಗಿ ಈ ಗ್ರಾಮದ ಗ್ರಾಮಸ್ಥರನ್ನು ನಾನು ಅಭಿನಂದಿಸಿ, ಇವತ್ತು ಮಾಡಿದಂಥ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಮಾಡಿದಂಥ ಕಾರ್ಯಕ್ರಮವನ್ನು ಸಹ ನಾನು ಅಭಿನಂದಿಸಿ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.
ಚಾಂಪಿಯನ್ ಟೈಟಲ್ ಅನ್ನು ಇವರು ಪಡ್ಕೊಂಡಿದ್ದಾರೆ. 2018ರಲ್ಲಿ ಮಿಸ್ಟರ್ ದಕ್ಷಿಣ ಕನ್ನಡ ಟೈಟಲ್ ಅನ್ನು ಸಹ ಇವರು ಪಡ್ಕೊಂಡಿದ್ದಾರೆ. ಅದೇ ರೀತಿ ಮಿಸ್ಟರ್ ವರ್ಲ್ಡ್ 2020 ಮಿಸ್ಟರ್ ಏಷ್ಯಾ ಇದಕ್ಕೂ ಆಯ್ಕೆಯಾಗಿದ್ದಾರೆ. ಜೊತೆಗೆ 2019 ಮಿಸ್ಟರ್ ಕರ್ನಾಟಕ ಗೋಲ್ಡ್ ಮೆಡಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 2018 ಮಿಸ್ಟರ್ ಕರ್ನಾಟಕ ಉದಯ ಎಂಬ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ. 2019 ಮಿಸ್ಟರ್ ಇಂಡಿಯಾ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿದ್ದಾರೆ. ಇವರನ್ನ ಈ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರಾಷ್ಟ್ರೀಯ ಮಟ್ಟದಲ್ಲೂ ಜೊತೆಗೆ ರಾಜ್ಯ ಮಟ್ಟದಲ್ಲೂ ಇವರ ಹಲವಾರು ಸಾಧನೆಗಳನ್ನು ಗುರುತಿಸಿ ನಾಗರಿಕ ಹಿತರಕ್ಷಣಾ ವೇದಿಕೆ ಇವರನ್ನು ಗೌರವಿಸುತ್ತದೆ. ಅದೇ ರೀತಿ ಮೊಹಮ್ಮದ್ ರಮೀಜ್ 8 ಬಾರಿ ಸ್ಟೇಟ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ. 2 ಬಾರಿ ನ್ಯಾಷನಲ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ. 2014 ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. 2016 ಯಂಗ್ ಅಚೀವರ್ ಅವಾರ್ಡ್ ಬೈ ರೋಟರಿ ಕ್ಲಬ್ ರೆಕಾರ್ಡ್ ಹೋಲ್ಡರ್ ಇನ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಬೆಂಚ್ ಪ್ರೆಸ್ ಕಾಂಪಿಟೇಷನ್ನಲ್ಲಿ ವಿಜೇತರಾಗಿದ್ದಾರೆ. 2017 ಮಿಸ್ಟರ್ ಕರ್ನಾಟಕ ಫಿಟ್ನೆಸ್, 2018 ಬೆಸ್ಟ್ ಲಿಫ್ಟರ್ ಆಫ್ ಇಂಡಿಯಾ ಅವಾರ್ಡ್, 2018 ಮಿಸ್ಟರ್ ಸೌತ್ ಇಂಡಿಯಾ, 2019 ಮಿಸ್ಟರ್ ಏಷ್ಯಾದಲ್ಲಿ 4ನೇ ಸ್ಥಾನ, 3 ಬಾರಿ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಏಷ್ಯಾ 2019 ಈ ರೀತಿಯ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಜಿಲ್ಲೆಗೆ ಕೀರ್ತಿಯನ್ನು ತಂದಂತಹ ಮೊಹಮ್ಮದ್ ರಮೀಜ್ ರವರನ್ನು ಸಹ ಗೌರವಿಸಲು ಸನ್ಮಾನಿಸಲು ನಾಗರಿಕ ಹಿತರಕ್ಷಣಾ ವೇದಿಕೆ ಹೆಮ್ಮೆ ಪಡ್ತದೆ. ಇವರಿಗೆ ನಮ್ಮ ಶ್ರೀಯುತ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ರಮೀಜ್ ರವರಿಗೆ ಶಾಲು ಹೊದಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಮೊಹಮ್ಮದ್ ಫಯಾಜ್ ರವರಿಗೆ ಗಣೇಶ್ ಶೆಟ್ರು ಕಾಂಗ್ರೆಸ್ ಮುಖಂಡರು ಇವರು ಶಾಲು ಹೊದಿಸಬೇಕಾಗಿ ಕೇಳ್ಕೊಳ್ತೇನೆ. ಇವರಿಗೆ ಸ್ಮರಣಿಕೆಯನ್ನ ಶ್ರೀಯುತ ಅರುಣ್ ರವರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀಯುತ ಅರುಣ್ ರವರು ಮೊಹಮ್ಮದ್ ರಮೀಜ್ ರವರಿಗೆ ಶ್ರೀಯುತ ಅರುಣ್ ರವರು ಸ್ಮರಣಿಕೆಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮೊಹಮ್ಮದ್ ಫಯಾಜ್ ರವರಿಗೆ ಶ್ರೀಯುತ ಅಬ್ದುಲ್ ಸತ್ತಾರ್ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಇವರಿಗೆ ಫಲಹಾರವನ್ನ ಶ್ರೀಯುತ ಮೊಯ್ದೀನ್ ಬಾವ ಇವರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಮತ್ತೊಂದು ಫಲಹಾರವನ್ನ ಶ್ರೀಯುತ ಕೃಷ್ಣಪ್ಪ ಶಾಲಿಯ ಇವರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಇವರಿಗೆ ಪ್ರಶಸ್ತಿ ಫಲಕವನ್ನ ಪಂಚಾಯತ್ ಕಾರ್ಯದರ್ಶಿಗಳು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಪ್ರಶಸ್ತಿ ಫಲಕವನ್ನ ನೀಡಬೇಕು. 2 ಪ್ರಶಸ್ತಿ ಫಲಕವನ್ನ ಪಂಚಾಯತ್ ಕಾರ್ಯದರ್ಶಿಗಳು ಇವರಿಗೆ ನೀಡಬೇಕಾಗಿದೆ. ದೇಹದಾಢ್ಯ ಸ್ಪರ್ಧೆಯಲ್ಲಿ ಹಲವಾರು ಸಾಧನೆಗಳನ್ನು ಮಾಡುವುದರ ಮೂಲಕ ನಾಡಿಗೆ ಕೀರ್ತಿ ತಂದಂತಹ ಈ ಇಬ್ಬರು ದೈಹಿಕ ಹಿತರಕ್ಷಣಾ ವೇದಿಕೆ ಹೆಮ್ಮೆ ಪಡ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವರನ್ನು ಸನ್ಮಾನಿಸಿದಂತಹ ಎಲ್ಲ ಗಣ್ಯರಿಗೆ ಕೃತಜ್ಞತೆಗಳನ್ನು ಪೂರಕವಾಗಿ ಅಭಿನಂದಿಸಿ ಇವರ ಈ ಸಾಧನೆ ಇನ್ನಷ್ಟು ಇಬ್ರಾಹಿಂ ಅವರು ಉದ್ಯಮಿಗಳು ಮಂಗಳೂರು ಜೆಸಿನಗರ ನಿವಾಸಿ ಇವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಮನೆಯವರು ಹಿತ ಕಾಪಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಕೆಲವರು ಅಪ್ಪ ಅಮ್ಮನ ನೋಡ್ಕೊಳ್ತಾ ಇಲ್ಲ, ಅವರ ಹಿತ ರಕ್ಷಣೆ ಯಾರು ಕೂಡ ಮಾಡ್ತಾ ಇಲ್ಲ. ಸೊ ಅಂಥದ್ರಲ್ಲಿ ನೀವು ನಾಗರಿಕರಿಗೋಸ್ಕರ ಅವರ ಹಿತ ರಕ್ಷಣೆ ಮಾಡ್ತೀನಿ ಅಂತ ಮುಂದೆ ಬಂತಾ ಇದ್ದೀರಾ. ಸೊ ನಿಮ್ಗೆ ಯಶಸ್ವಿ ಸಿಗ್ಲಿ. ಹಾಗೇನೆ ಇಂಥ ಕಾರ್ಯಕ್ರಮ ಇನ್ನೂ ಮಾಡ್ತಾ ಇರಿ, ಇನ್ನೂ ಪ್ರೋತ್ಸಾಹ ಕೊಡಿ. ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಹಾಗೇನೆ ಅವರ ಬದುಕು ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಾ. ಸೊ ನಿಮಗೆ ದೇವರು, ನಾನು ನಂಬ್ತಿರೋ ದೇವರು ನಿಮ್ಗೆ ಎಲ್ಲ ಆಶೀರ್ವಾದ ಕೊಡಲಿ, ಹಾಗೆ ನಿಮಗೆ ಯಶಸ್ವಿ ಕೊಡಲಿ. ಇಂಥನೇ ಕಾರ್ಯಕ್ರಮ ಮುಂದೆ ಕೂಡ ಮಾಡ್ತಾ ಇರಿ, ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಧನ್ಯವಾದ. ಕಾರ್ಯಕ್ರಮ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳು ಅರ್ಪಿಸ್ತೇನೆ.